ಈ ಥರ ಸಾವಿರಾರು ಜನ ದೈಹಿಕವಾಗಿ ನಾಯಕತ್ವವನ್ನು ವಹಿಸಿ ಸೇನೆಯನ್ನು ತಯಾರು ಮಾಡಿ ದೈತ್ಯ ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಹೋರಾಟ ನಿರಂತರವಾಗಿ ಮಾಡ್ತಾ ಬಂದಿದ್ದರ ಫಲವಾಗಿ ನಮಗೆ ಸ್ವತಂತ್ರ ಹೋರಾಟದ ಒಂದು ಹೋರಾಟಕ್ಕೆ ಯಾರು ಕಾರಣೀಭೂತರು ಅಂತ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ. ಆದರೆ ಇನ್ನೂ ಭಾಳಷ್ಟು ಸತ್ಯಗಳು ಹೊರಬರಬೇಕಾಗಿದೆ. ಅದಕ್ಕಾಗಿ ನಾನು ಹೇಳಿದ ಇತಿಹಾಸಕ್ಕೆ ಒಂದು ನಾಯಕರು ಈ ಭಾಗದಲ್ಲಿ ತುಳುನಾಡಿನಲ್ಲಿ 1837 ಆ ಸಂದರ್ಭದಲ್ಲಿ ಮದ್ರಾಸ್ ಪ್ರೆಸಿಡೆಂಟಿಗೆ ಸೇರಿದಂಥ ಈ ಪ್ರದೇಶ